ಬ್ರಹ್ಮಾವರ ಠಾಣಾ ವ್ಯಾಪ್ತಿಯ ಹಳವಳ್ಳಿ ಪ್ರಾಥಮಿಕ ಶಾಲಾ ವಠಾರದಲ್ಲಿ ಕಳೆದೊಂದು ವಾರದಿಂದ ಹಿರಿಯ ಅಸಹಾಯಕ ವೃದ್ಧರೊಬ್ಬರು ನೆಲೆಕಂಡಿದ್ದು, ಶಾಲಾ ಮುಖ್ಯ ಶಿಕ್ಷಕಿಯವರ ವಿನಂತಿಯ ಮೇರೆಗೆ ವಿಶ್ವಷಷ್ಠಿ ಅಂಬಲ್ಪಾಡಿಯವರು ವೃದ್ಧರನ್ನು ರಕ್ಷಿಸಿ ಕಾರ್ಕಳದ ಬೈಲೂರಿನ ಗಂಗೋತ್ರಿ ಆಶ್ರಮಕ್ಕೆ ದಾಖಲಿಸಿರುವ ಘಟನೆ ನಡೆದಿದೆ. ವೃದ್ಧರು ಸುಮಾರು 75 ವರ್ಷದ ಉತ್ತರ ಪ್ರದೇಶ ಮೂಲದವರು. ಹಿಂದಿ ಭಾಷೆಯಲ್ಲಿ ಮಾತನಾಡುತ್ತಾರೆ. ಪೂರ್ವಾಪರ ಸರಿಯಾಗಿ ಮಾಹಿತಿ ನೀಡುತ್ತಿಲ್ಲ. ಶಾಲಾ ವಠಾರದಲ್ಲಿ ಕೆಲವು ಪುಟ್ಟ ಮಕ್ಕಳು ವೃದ್ಧರನ್ನು ನೋಡಿ ಹೆದರೋದು, ಓಡೋದು, ಜೊತೆಗೆ ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿತ್ತು. ಶಾಲಾ ಮುಖ್ಯ ಶಿಕ್ಷಕಿ ಸುಮತಿ ಬಾಯಿಯವರು ಮನವಿಯ ಮೇರೆಗೆ ವಿಶ್ವಶೆಟ್ಟಿ ವೃದ್ಧರನ್ನು ರಕ್ಷಿಸಿ ತನ್ನ ವಾಹನದಲ್ಲಿ ಆಶ್ರಮಕ್ಕೆ ದಾಖಲಿಸಿದ್ದಾರೆ.